ಕೊರೋನಾ ಸೋಂಕನ್ನು ತಡೆಗಟ್ಟಲು ಹಾಗೂ ಸಮಾಜದ ಸರ್ವತೋಮುಖ ಹಿತಕ್ಕಾಗಿ ಮದ್ಯದ ಅಂಗಡಿಗಳನ್ನು ತೆರೆಯುವಂತ ನಿರ್ಣಯವನ್ನ ಸರ್ಕಾರ ಕೂಡಲೇ ಹಿಂಪಡೆಯಬೇಕು ಅಂತ ಹಿಂದೂ ಜನಜಾಗೃತಿ ಸಮಿತಿ ಆಗ್ರಹಿಸಿದೆ. ಒಂದೆಡೆ ಕೊರೋನಾದ ರೋಗಾಣು ಸೋಂಕಿನಿಂದಾಗಿ ಜನರ ಜೀವನಕ್ಕೆ ಅಪಾಯವಾಗದಿರಲಿ ಅಂತ ಸರ್ಕಾರಗಳು ಆರ್ಥಿಕ ಹಾನಿಯನ್ನ ಸಹಿಸಿಕೊಳ್ಳುತ್ತಾ ಲಾಕ್ಡೌನ್ನ ಧೈರ್ಯದ ಹಾಗೂ ಸ್ವಾಗತಾರ್ಹ ನಿರ್ಣಯವನ್ನ ತೆಗೆದುಕೊಂಡಿದೆ. ಆದರೆ ಇನ್ನೊಂದೆಡೆ ಕೇವಲ ಆದಾಯ ಹೆಚ್ಚಿಸಲು ಮದ್ಯದ ಅಂಗಡಿಯನ್ನು ತೆರೆಯುವಂತ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆದ್ದರಿಂದ ದೇಶದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗುವ ಸಾಧ್ಯತೆಗಳಿದೆ. ಹೀಗಾಗಿ ಸಮಾಜದ ಹಿತಕ್ಕಾಗಿ ಹಾಗೂ ದೇಶದ ಹಿತಕ್ಕಾಗಿ ಮದ್ಯದ ಅಂಗಡಿಗಳನ್ನು ತೆರೆಯಲು ನೀಡಿದಂತಹ ಅನುಮತಿಯನ್ನ ಕೂಡಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಿಂದಕ್ಕೆ ಪಡೆಯಬೇಕು ಅಂತ ಹಿಂದೂ ಜನಜಾಗೃತಿ ಸಮಿತಿ ಮನವಿ ಮಾಡಿಕೊಂಡಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮದ್ಯ ಮಾರಾಟ ಮಾಡುವುದಕ್ಕೆ ಅನುಮತಿಯನ್ನು ನೀಡಿದೆ. ಒಂದು ಕಡೆ ಕೊರೋನಾ ರೋಗದಿಂದ ಜನತೆಯ ರಕ್ಷಣೆ ಆಗಬೇಕು ಅನ್ನೋದಕ್ಕೋಸ್ಕರ ಲಾಕ್ಡೌನ್ ಅನ್ನುವಂತಹ ದಿಟ್ಟತನದ ಹೆಜ್ಜೆಯನ್ನು ಸರ್ಕಾರ ಕೈಗೊಂಡಿತ್ತು. ಆದರೆ ಇವತ್ತು ಆದಾಯಕ್ಕೋಸ್ಕರ ಮದ್ಯ ಮಾರಾಟಕ್ಕೆ ಅನುಮತಿಯನ್ನು ನೀಡಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಮದ್ಯವನ್ನು ಪಡೆಯುವುದಕ್ಕೋಸ್ಕರ, ಸಾರಾಯಿಯನ್ನು ಪಡೆಯುವುದಕ್ಕೋಸ್ಕರ ಬೃಹತ್ ಪ್ರಮಾಣದಲ್ಲಿ ಇವತ್ತು ಜನತೆ ಲೈನ್ ಅಲ್ಲಿ ನಿಲ್ತಾ ಇದೆ. ಮಾಸ್ಕ್ ಗಳನ್ನು ಹಾಕೊಳ್ಳದೆ ಇರುವಂತದ್ದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನು ಇವತ್ತು ಮೇಂಟೈನ್ ಮಾಡ್ತಾ ಇಲ್ಲ. 144 ಸೆಕ್ಷನ್ ಪ್ರಕಾರ 4 ಜನಕ್ಕಿಂತ ಹೆಚ್ಚು ಜನ ಒಟ್ಟಿಗೆ ಸೇರ್ಲಿಕ್ಕಿಲ್ಲ. ಈ ಎಲ್ಲ ಕಾನೂನನ್ನು ಇವತ್ತು ಗಾಳಿಗೆ ತೂರಿ ಮದ್ಯವನ್ನ ಪಡೆಯುವುದಕ್ಕೋಸ್ಕರ ಜನ ಇವತ್ತು ಸೇರ್ತಾ ಇದ್ದಾರೆ. ಇದರಿಂದ ಪುನಃ ಕೊರೋನಾದ ಪ್ರಭಾವ ಹೆಚ್ಚಾಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಇನ್ನೊಂದು ದೃಷ್ಟಿಯಿಂದ ನೋಡಿದಾದ್ರೆ ಅನೇಕ ಅಂಕಿಅಂಶಗಳ ಪ್ರಕಾರ ಮದ್ಯಪಾನದಿಂದ ಅಪರಾಧದ ಪ್ರಮಾಣಗಳು ಹೆಚ್ಚಾಗ್ತದೆ. ಕೊಲೆ, ದರೋಡೆ, ಆತ್ಮಹತ್ಯೆ, ಕೌಟುಂಬಿಕ ಕಲಹಗಳು ಮದ್ಯಪಾನದಿಂದ ಹೆಚ್ಚಾಗ್ತಾ ಇದೆ. ಈ ಎಲ್ಲ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಮದ್ಯಪಾನ ಮಾರಾಟಕ್ಕೆ ಅನುಮತಿಯನ್ನು ಕೊಟ್ಟಿದೆ, ಅದನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತಹ ಬೇಡಿಕೆಯನ್ನ ನಾವು ಇವತ್ತು ಹಿಂದೂ ಜನಜಾಗೃತಿ ಸಮಿತಿಯಿಂದ ಮಾಡ್ತಾ ಇದ್ದೇವೆ.